ಕಾಪು ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನ ಮತ್ತು ಶ್ರೀ ಹೊಸ ಮಾರಿಗುಡಿ ಅಭಿವೃದ್ಧಿ ಸಮಿತಿ ಸಂಯುಕ್ತವಾಗಿ ಶರನ್ನವರಾತ್ರಿ ಮಹೋತ್ಸವ ಅಂಗವಾಗಿ ಹೊಸ ಮಾರಿಗುಡಿ ದೇವಸ್ಥಾನದಲ್ಲಿ ಆಯೋಜಿಸಿರುವ ಮಹಿಳೆಯರ ರಾಜ್ಯಮಟ್ಟದ ನವಶಕ್ತಿ ವೈಭವ ಭೂಷಣ ನೃತ್ಯ ರೂಪಕ ಸ್ಪರ್ಧೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಜಿಲ್ಲಾಧಿಕಾರಿ ಕೆ ವಿದ್ಯಾಕುಮಾರಿ ಚಾಲನೆ ನೀಡಿ ಮಾತನಾಡಿದರು. ಅಭಿವೃದ್ಧಿ ಸಮಿತಿಯ ಆಶಯದಂತೆ ಹೊಸ ಮಾರಿಗುಡಿ ನಿರ್ಮಾಣ ನಿಗದಿತ ಕಾಲಾವಧಿಯಲ್ಲಿ ಪೂರ್ಣಗೊಳ್ಳಲಿ, ಅದನ್ನು ಪೂರ್ಣಗೊಳಿಸುವ ಶಕ್ತಿಯನ್ನು ಎಲ್ಲರಿಗೂ ದೇವರು ಕರುಣಿಸಲಿ ಎಂದು ಹಾರೈಸಿದರು. ಕಾರ್ಯಕ್ರಮವನ್ನು ಕುಂದಾಪುರ ಉಪವಿಭಾಗಾಧಿಕಾರಿ ರಶ್ಮಿ, ಕಾಪು ಪೊಲೀಸ್ ವೃತ್ತ ನಿರೀಕ್ಷಕಿ ಜಯಶ್ರೀ ಎಸ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕಿ ಪೂರ್ಣಿಮಾ ಮತ್ತಿತರರು ಜೊತೆಗೂಡಿ ಕಾರ್ಯಕ್ರಮ ಉದ್ಘಾಟಿಸಿದರು. ಈ ಸಂದರ್ಭ ಶಾಸಕ ಗುರುಮಿ ಸುರೇಶ್ ಶೆಟ್ಟಿ, ಡಾಕ್ಟರ್ ಎಚ್.ಎಸ್. ಬಲ್ಲಾಳ್ ಮತ್ತಿತರರು ಉಪಸ್ಥಿತರಿದ್ದರು. ಬದುಕು ಸುಖ ಸಮೃದ್ಧಿಯಿಂದ ಕೂಡಲಿ, ಎಲ್ರಿಗೂ ಕೂಡ ನೆಮ್ಮದಿಯ ಬದುಕನ್ನು ಕೊಡು ಅಂತ ಕೇಳ್ತಾ, ಅಭಿವೃದ್ಧಿ ಸಮಿತಿ ಏನು ಒಂದು ಆಶಯ ಇಟ್ಕೊಂಡು ಹೊಸ ಮಾರಿಗುಡಿ ನಿರ್ಮಾಣ ಮಾಡೋದಕ್ಕೆ ಮುಂದಾಗಿದ್ದಾರೆ, ಆ ಆಶಯ ನಿಗದಿತ ಕಾಲಾವಧಿಯಲ್ಲಿ ಪೂರ್ಣಗೊಳ್ಳಿ, ಅದನ್ನು ಪೂರ್ಣಗೊಳಿಸುವಂತಹ ಶಕ್ತಿಯನ್ನು ಎಲ್ರಿಗೂ ಕೊಡು ಅಂತ ಅಮ್ಮ ಈ ರೀತಿ ಪ್ರೇರಣೆ ಕೊಟ್ಟರು. ನವರಾತ್ರಿಯ ಪರ್ವ ದಿನ ನೀವು ನವದುರ್ಗೆಯರೇ ವೇದಿಕೆಯಲ್ಲಿ ಅಮ್ಮನ ಫೋಟೋ ಇಡಲಿಲ್ಲ. ನೀವು 9 ಜನ ಇದ್ದೀರಿ. 9 ಜನ ಕೂಡ ನಾವೆಲ್ಲ ಕೆಳಗಿದ್ದವರು ಎಲ್ಲ ನಾವು ಹೀಗೆ